ಆಕೆ 3 ಮಕ್ಕಳ ತಾಯಿ. ಕಳೆದ 8 ವರ್ಷಗಳಿಂದ ಗಂಡನಿಂದ ದೂರವಾಗಿದ್ಲು. ನಂತರ ಪರಿಚಯವಾದ ಅನ್ಯ ಕೋಮಿನ ಯುವಕನ ಜೊತೆ ಪ್ರೀತಿಗೆ ಬಿದ್ದು ಹೆಣವಾಗಿದ್ದಾಳೆ. 32 ವರ್ಷದ ಉಮಾ ಮೃತ ಮಹಿಳೆ. ಕಾಜಾ ಹತ್ಯೆಯಾಗೈದಂತಹ ಆರೋಪಿ. ವಸ್ತು ಪ್ರದರ್ಶನದಲ್ಲಿ ಭೇಟಿಯಾದ ಈತನೊಂದಿಗೆ ಫೋನ್ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ಇಬ್ರು ವಾಟ್ಸಪ್ ಚಾಟಿಂಗ್, ಫೋನ್ ಕಾಲಿಂಗ್ ಜೋರಿರುತ್ತೆ. ಉಮಾ ಯಾವಾಗ ಕಾಜಾನ ಪ್ರೀತಿಯಲ್ಲಿ ಬಿದ್ರು ಆಗ ಅವರು ಮನೆ, ಮಕ್ಕಳು ಎಲ್ಲವನ್ನು ಕೂಡ ಮಾಡ್ತಿದ್ದಾಳೆ. 3 ಹೊತ್ತು ಕಾಜಾನ ಜೊತೆಗೆ ಮಾತು, ಚಾಟಿಂಗ್, ಡೇಟಿಂಗ್ ಜೋರಾಗಿತ್ತು. ಪರಿಚಯವಾಗಿ 8 ತಿಂಗಳು ಕೂಡ ಕಳೆದಿತ್ತು. ಅದರಲ್ಲಿ ಮನೆಯವರಿಗೆ ಹೇಳದೇನೆ ಕಳೆದ 4 ತಿಂಗಳ ಹಿಂದೆ ಇಬ್ರು ಗುಪ್ತವಾಗಿ ಮದುವೆ ಕೂಡ ಆಗಿದ್ರಂತೆ. ಆರಂಭದಲ್ಲೆಲ್ಲವೂ ಕೂಡ ಚೆನ್ನಾಗಿತ್ತು. ಆದರೆ ಹಣದ ವಿಚಾರ ಇಬ್ಬರ ನಡುವಿನ ಮನಸ್ತಾಪಕ್ಕೆ ಕಾರಣವಾಗಿದೆ. ಇಬ್ಬರ ನಡುವೆ ಜಗಳ ಆರಂಭವಾಗಿದೆ. ಜೊತೆಗೆ ಕಾಜಾನಿಗೆ ಉಮಾಳ ಸೌಂದರ್ಯ, ಆಕೆಯ ಮಾತು ತಲೆ ಕೆಡಿಸಿತ್ತು. ಬರಬರುತ್ತಾ ಆಕೆಯ ಮೇಲೆ ಅನುಮಾನ ಪಡೋದಕ್ಕೆ ಶುರು ಮಾಡಿದ್ದ. ಹಣಕಾಸಿನ ವಿಚಾರಕ್ಕೆ ನಡೆದ ಗಲಾಟೆ ವಿಕೋಪಕ್ಕೇರಿ ಹರಿತವಾದ ಚಾಕುವಿನಿಂದ ಆಕೆ ಕತ್ತು ಕೊಯ್ದು ಕೊಲೆ ಮಾಡಿದ್ದಾನೆ. ಘಟನೆ ನಡೆದ 4 ಗಂಟೆಯಲ್ಲಿ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಮೊದಲೇ ತಂದೆಯಿಂದ ದೂರವಿದ್ದ ಮಕ್ಕಳು ಇದೀಗ ತಾಯಿ ಇಲ್ಲದೆ ತಬ್ಬಲಿಗಳಾಗಿವೆ.